ಕಾನೂನು ಸುವ್ಯವಸ್ಥೆ, ಕೋವಿಡ್ ಜಾಗೃತಿ ಮತ್ತು ಕಳವು ಪ್ರಕರಣಗಳಿಗೆ ಪೊಲೀಸರು ಸದಾ ಎಚ್ಚರಿಸಲಿದ್ದಾರೆ. ಇದಕ್ಕೆ ಸಾರ್ವಜನಿಕರ ಸಹಕಾರ ಸದಾ ಇರಬೇಕು ಎಂದು ಪುತ್ತೂರು ಪೇಟೆಯಲ್ಲಿ ರಾತ್ರಿ 8:00 ಸುಮಾರಿಗೆ ಪೊಲೀಸ್ ರೂಟ್ ಮಾರ್ಚ್ ಮೂಲಕ ಸಂದೇಶ ಸಾರಲಾಯಿತು. ಪುತ್ತೂರು ನಗರ ಪೊಲೀಸ್ ಠಾಣೆ, ಸಂಚಾರ ಪೊಲೀಸ್ ಠಾಣೆ ಮತ್ತು ಮಹಿಳಾ ಪೊಲೀಸ್ ಠಾಣೆಯ ಎಸ್ಐ, ಎಎಸ್ಐ ಸಿಬ್ಬಂದಿಗಳು ನಗರ ಪೊಲೀಸ್ ಠಾಣೆಯಿಂದ ದರ್ಬೆಯ ತನಕ ರೂಟ್ ಮಾರ್ಚ್ ಮಾಡಿದ್ರು. ರೂಟ್ ಮಾರ್ಚ್ ಮುಂದೆ ಪೊಲೀಸ್ ಜೀಪು ಸೈರನ್ ಹಾಕಿಕೊಂಡು ಅದರ ಹಿಂದೆ ಸಿಬ್ಬಂದಿಗಳು ರೂಟ್ ಮಾರ್ಚ್ ಮಾಡಿದ್ರು. ಎಎಸ್ಪಿ ಲಖನ್ ಸಿಂಗ್ ಯಾದವ್ ಅವರ ನೇತೃತ್ವದಲ್ಲಿ ಪುತ್ತೂರು ನಗರ ಪೊಲೀಸ್ ಠಾಣೆಯ ನಿರೀಕ್ಷಕ ಗೋಪಾಲ್ ನಾಯ್ಕ್, ಎಸ್ಐ ಜಂಬೂರಾಜ್ ಮಹಾಜನ್, ಸಂಚಾರ ಪೊಲೀಸ್ ಠಾಣೆಯ ಎಸ್ಐ ರಾಮ್ ನಾಯ್ಕ್, ಮಹಿಳಾ ಪೊಲೀಸ್ ಠಾಣೆಯ ಎಸ್ಐ ಸೇಸಮ್ಮ ಮತ್ತು ಸಿಬ್ಬಂದಿಗಳು ರೂಟ್ ಮಾರ್ಚ್ನಲ್ಲಿ ಭಾಗವಹಿಸಿದ್ರು. ದೀಪಾವಳಿ ಸಂಭ್ರಮದ ಹಿನ್ನೆಲೆಯಲ್ಲಿ ಕಾನೂನು ಸುವ್ಯವಸ್ಥೆಯಲ್ಲಿ ಸಾರ್ವಜನಿಕರ ಸಹಕಾರ ಅಗತ್ಯ ಎಂದು ಪೊಲೀಸರು ಸಂದೇಶ ಸಾರಿದ್ರು.